ಕಳೆದ 33 ವರ್ಷಗಳಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ವಾಸವಿದ್ದ 73ರ ಸಿಖ್ ಮಹಿಳೆ ಹರ್ಜಿತ್ ಕೌರ್ರನ್ನ ದಾಖಲೆ ಸರಿಯಿಲ್ಲವೆಂದು ಪಂಜಾಬಿಗೆ ಹಿಂದಟ್ಟಲಾಗಿದೆ. ಸಂಬಂಧಿಕರಿಗೆ ವಿದಾಯ ಹೇಳಲು ಕೂಡ ಅವಕಾಶ ನೀಡದೆ ಹಿರಿಯ ಮಹಿಳೆಯರನ್ನ ನೇರ ಭಾರತದ ಪಂಜಾಬ್ ವಿಮಾನ ಹತ್ತಿಸಲಾಗಿದೆ. ಯುಎಸ್ಎಯಲ್ಲಿ ವಲಸೆ ವಾಸ ನಿಯಮಾವಳಿ ಬಿಗಿಗೊಳಿಸಲಾಗಿದ್ದು, ಕ್ಯಾಲಿಫೋರ್ನಿಯಾದ ವಲಸೆ ಅಧಿಕಾರಿಗಳು ಕೌರ್ರನ್ನ ಇನ್ನೂ ಇಲ್ಲಿರಲು ಅನರ್ಹರು ಎಂದು ತೀರ್ಮಾನಿಸಿದೆ. ಉತ್ತರ ಕ್ಯಾಲಿಫೋರ್ನಿಯಾದ ಈಸ್ಟ್ ಬೇ ನಿವಾಸಿ ಹರ್ಜಿತ್ ಕೌರ್ ಪ್ರತಿ ವರ್ಷ ಕೌರ್ ಅವರು ವಲಸೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ದಾಖಲೆಯನ್ನ ನೀಡುತ್ತಿದ್ದರು. ಮತ್ತಷ್ಟು ದಾಖಲೆ ಅಗತ್ಯ ಎಂದು ಅವರನ್ನ ಬೆರ್ಕಲಿಸೈಡ್ ಕಚೇರಿಯಲ್ಲೇ ಬಂಧಿಸಲಾಗಿದೆ. ನೂರಾರು ಸಿಖ್ ಮಂದಿ ಆಕೆಯ ಬಿಡುಗಡೆಗೆ ಪ್ರತಿಭಟನೆ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ಕೌರ್ ಕೊನೆಗೂ ಅಮೃತಸರಕ್ಕೆ ಬಂದಿಳಿದಿದ್ದಾರೆ. ಇದರ ನಡುವೆ ಅಕ್ರಮ ಪ್ರವೇಶಿಗರ ಸಮಸ್ಯೆ ಇದೆ. ಪ್ರತಾಪ್ ಸಿಂಗ್ 202ರಲ್ಲಿ ಯುಎಸ್ಎ ತೆಂಕಣ ಭಾಗದ ಗಡಿ ಹಾರಿ ಬಂದಿದ್ದ. ಕಳೆದ ವರ್ಷ ಕಾರು ಅಪಘಾತ ಮಾಡಿ 5 ವರ್ಷದ ಬಾಲಕಿಯೊಬ್ಬಳನ್ನ ಗಾಯಗೊಳಿಸಿ ಬಂಧಿತನಾಗಿದ್ದ. ಆತನಲ್ಲಿ ವಲಸೆ ಸಂಬಂಧಿ ದಾಖಲೆ ಎಲ್ಲ ನಕಲಿಯಾದುದು ಈಗ ಕಂಡುಬಂದಿದೆ. ಆದರೂ ಚಾಲಕ ಲೈಸೆನ್ಸ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ. ಕೂಡಲೇ ಗಡಿಪಾರು ಮಾಡಲು ಆತನ ಅಪಘಾತ ಅಡ್ಡಿ ಎಂದು ಹೇಳಲಾಗಿದೆ. ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನು ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗದ ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು, ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು.